ಏಕಾಏಕಿ 2-3 ಜನ ಬರ್ತಾರೆ. ಬಂದು ಮನೆಯೊಳಗೆ ಬರ್ತಾರೆ. ಮನೆಯೊಳಗೆ ಬಂದು ಅಲ್ಲಿ ಹಾಸಿಗೆ ಹಿಡಿದಿರುವಂಥ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಗುಣಮುಖ ಮಾಡ್ತೇನೆ ಅಂತ ಹೇಳ್ತಾರೆ. ಆ, ಇದ್ದ ಅಕ್ಕಪಕ್ಕದ ಮನೆಯವರು ಯಾರೆಲ್ಲ ಅಲ್ಲಿಗೆ ಬರ್ತಾರೋ ಅವರನ್ನೆಲ್ಲರನ್ನು ಕೂಡ ಬ್ಯುಸಿ ಮಾಡ್ತಾರೆ. ನೀವು ಅದು ತನ್ನಿ, ಇದು ತನ್ನಿ, ಅದನ್ನು ಬೇಯಿಸಿ, ಇದನ್ನು ಬೇಯಿಸಿ, ಅದನ್ನು ಪುಡಿ ಮಾಡಿ, ಇದನ್ನು ಪುಡಿ ಮಾಡಿ ಅಂತ ಅವರನ್ನೆಲ್ಲರನ್ನು ಕೂಡ ಬ್ಯುಸಿ ಮಾಡ್ತಾರೆ. ಬ್ಯುಸಿ ಮಾಡಿ ಒಂದು ಮದ್ದಿನ ಹೆಸರು ಹೇಳ್ತಾರೆ. ಆ ಮದ್ದನ್ನು ತರಬೇಕು ಅಂತ ಹೇಳ್ತಾರೆ. ಶಿವಮೊಗ್ಗದ ಯಾವುದೋ ಒಂದು ಸೇವಾಶ್ರಮದ ಹೆಸರನ್ನು ಹೇಳ್ತಾರೆ. ನಾವು ಅಲ್ಲಿಂದ ಬಂದಿದ್ದೇವೆ ಅಂತ ಹೇಳ್ತಾರೆ. ಹೀಗೆ ಹೇಳಿ ಎಲ್ಲರಿಗೂ ಕೂಡ ಒಂದು ಮಂಕುಬೂದಿಯನ್ನು ಎರಚ್ತಾರೆ. ಆ ಮಂಕುಬೂದಿ ಎರಚಿದ ನಂತರ ಎಲ್ಲರೂ ಕೂಡ ಅವರ ಪರವಾಗಿ ಮಾತನಾಡೋದು ಅಥವಾ ಅವರ ಪರವಾಗಿ ಯೋಚನೆ ಮಾಡುವಂಥದ್ದಾಗುತ್ತೆ. ಆದರೆ ಕೆಲವರಿಗೆ ಡೌಟ್ ಬರುತ್ತೆ, ಆದರೆ ಮಾತನಾಡೋ ಧೈರ್ಯ ಇರೋದಿಲ್ಲ. ಹೀಗೆ ಒಂದು ಮಂಕುಬೂದಿ ಎರಚಿರುವಂಥ ಘಟನೆ ಮುಂಡಾಜತ ನೆಕ್ಕರೆಗುಡ್ಡೆಯಲ್ಲಿ ನಡೆದಿದೆ. ನೆಕ್ಕರೆಗುಡ್ಡೆಯ ಶ್ರೀನಿವಾಸ್ ನಾಯಕ್ರವರ ಮನೆಯಲ್ಲಿ. ಈಗ ಬೆಡ್ ರಿಡನ್ ಆಗಿರುವಂಥವರು ಶ್ರೀನಿವಾಸ್ ನಾಯಕ್ರವರು. ನಿಮಗೆ ಈ ರೀತಿ ಆಗಲಿಕ್ಕೆ ಏನು ಕಾರಣ? ಎಷ್ಟು ದಿನದಿಂದ ಈ ರೀತಿ ಆಗಿದ್ದೀರಿ? 6 ತಿಂಗಳಿಂದ ಏನಾಗಿದೆ? ಬಿದ್ದಿದ್ದು ಯಾವುದರಿಂದ? ಸ್ಲ್ಯಾಪಿಂದ. ಹೌದು. ಈಗ ಎಷ್ಟು ಖರ್ಚಾಯಿತು? ಖರ್ಚಿ ಒಂದು 5 ಲಕ್ಷ ಆಗಿರ್ಬೋದು. 5 ಲಕ್ಷ ಆಗಿರ್ಬೋದು. ಈಗ ಮೊನ್ನೆ ಯಾರು ಬಂದದ್ದು? ಯಾವುದರಲ್ಲಿ ಬಂದರು? ಹೇಗಿದ್ರು? ಎಷ್ಟು ಜನ? ನಾನು ಜನ ಮಾತ್ರ ನೋಡಿದ್ದು, ಇಲ್ಲಿ ಬಂದಿತ್ತು. ಬೇರೆ ನೋಡ್ಲಿಕ್ಕೆ ಗೊತ್ತಿಲ್ಲಲ್ಲ. ಇಬ್ಬರೇ ಬಂದಿತ್ತು. ಇಬ್ಬರೇ. ಫಸ್ಟ್ ಒಬ್ಬ ಬಂದ. ಬಂದು ಕೇಳಿದ, ಈಗ ಮಕ್ಕಳಾಗದವರಿಗೆ ಔಷಧಿ ಕೊಡ್ತೇವೆ, ಇಲ್ಲಿ ಇದ್ದಾರೆ ಅಂತ ಕೇಳಿದೆ. ಅವಾಗ ನಾವು ಇಲ್ಲಿ ಯಾರೂ ಇಲ್ಲ. ಅದು ನನ್ನನ್ನು ನೋಡಿಬಿಟ್ಟು ನಿಮಗೆ ಇದು ಎಂಥ ಪಂಚಕರ್ಮ ಎಲ್ಲ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಇದು ಮಾಡಿದೆ ಇಲ್ಲಿ. ಮತ್ತೆ ನಮಗೆ ಯಾರಿಗೂ ಗೊತ್ತಾಗಿಲ್ಲ. ಎಂತ ಎಲ್ಲ ಮಾಡಿದ್ರು ಅಲ್ಲಿ? ಎಣ್ಣೆ ಬಿಸಿ ಮಾಡಿದರು 3 ಲೀಟ್ರು. ಮತ್ತು ಗೋಡಂಬಿ ಅದು ಇದು ಎಲ್ಲ ತಗೊಬಂದು ಜೇನುತುಪ್ಪದಾಗ ಒಂದು ಡಬ್ಬಿಯಲ್ಲಿ ನೀವು ಪುಡಿ ಮಾಡಲಿ ಅಂತ ಹೇಳಿದ್ರೆ ಅದು ಮಾಡಿ ಕೊಟ್ಟರು. ಅದು ಹಾಗೆ ಇದೆ ಅಲ್ಲಿ ಡಬ್ಬಿಯಲ್ಲಿ. ಮತ್ತು ಮಗನ ಕರ್ಕೊಂಡೋಗಿ ಉಜಿರೆಗೆ ಕರ್ಕೊಂಡೋಗಿ ಅವನು ಮುಂದೆ ಹೋದ, ಇವರು ಹಿಂದುಗಡೆ ಹೋದರು. ಒಂದು ಡಬ್ಬಿಯಲ್ಲಿ ಸ್ವಲ್ಪ ಎಣ್ಣೆ ಥರ ಇದು ಕೊಟ್ಬಿಟ್ಟು ಇವನ ಇದ್ದ ದುಡ್ಡು ಎಲ್ಲ ಬಾಚಿಕೊಂಡು ಹೋದ. ಎಷ್ಟು ಅಂತ ಸರಿ ಗೊತ್ತಿಲ್ಲ. ಅವನು ಮೊನ್ನೆ ಹೇಳಿದ 23,000 30,000 ಅಂತ ಇತ್ತು. ಈಗ 30,000 ಅಂದಾಜು. 30,000 ಹೌದು. ದುಡ್ಡು ಔಷಧಿದೆಲ್ಲ ಸೇರಿ ಅಷ್ಟು. ಔಷಧಿ ಎಲ್ಲ ಸೇರಿ. ಈಗ ನೀವು ಮೊನ್ನೆ ಅವರು ಬಂದ ಕೂಡಲೇ ಅವರನ್ನು ಹೇಗೆ ನಂಬಿದ್ದು? ನಾವು ನಂಬುವುದೇ ಇಲ್ಲ ಅಂಥದ್ರಲ್ಲಿ ಅವರು ಬಂದುಬಿಟ್ಟು ನಮಗೆ ಏನಾಯ್ತು ಅಂತ ಗೊತ್ತಾಗಿಲ್ಲ. ಕೈಗೆ ಒಂದು ಹತ್ತಿಯಲ್ಲಿ ಸ್ವಲ್ಪ ಮದ್ದು ಹಚ್ಚಿದಾಗ ಅದು ಹೊಗೆ ಬಂತು. ಹೊಗೆ ಬಂದ ಮೇಲೆ ನಾನು ಈಗ ಕೂತಲ್ಲೇ ಇದ್ದೆ, ಇಲ್ಲಿ ನೋಡಿರಲಿಲ್ಲ. ಮತ್ತು ಬಂದವರೆಲ್ಲ ಅವರೊಟ್ಟಿಗೆ ಸೇರ್ಕೊಂಡು ಔಷಧಿಯೇ ಮಾಡಿದ್ದು, ಯಾರು ಪ್ರಶ್ನೆ ಮಾಡಿಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಎಲ್ಲ ಬಂದಿದ್ದಾರೆ. ಅವರ ಒಟ್ಟಿಗೆ ಔಷಧಿಯೇ ಮಾಡಿದೆಲ್ಲ. ಇಲ್ಲಿ ಚಾಪೆ ಹಾಕಿ ಕೂತ್ಬಿಟ್ಟು ಚೀಲದಲ್ಲಿ ಎಲ್ಲ ಔಷಧಿ ಡಬ್ಬಿತ್ತು ಸಣ್ಣದು ತೆಗೆದುಬಿಟ್ಟು ಎಲ್ಲ ಔಷಧಿ ಮಾಡಿದ್ದು. ಎಲ್ಲರೂ ಔಷಧಿ ಮಾಡಲಿಕ್ಕೆ ಬ್ಯುಸಿ ಆದರು. ಆಮೇಲೆ ಹೋದ್ರಲ್ಲ. ನಾವು ಸೋಮವಾರ ಬರ್ತೇವೆ, ಬುಧವಾರ ಬರ್ತೇವೆ ಅಂತ ಹೇಳಿದ್ರು. ಬುಧವಾರ ಬಂದಿಲ್ಲ. ನಮಗೆ ಡೌಟ್ ಇತ್ತು ಅವ್ರು ಹೋದ ಮೇಲೆ. ಫೋನ್ ಮಾಡಿದಾಗ ಹೇಳಿದ್ರೆ, ನಾನು ನಿನ್ನ ತಂದೆ ಆಸರ ಮಲಗಿದ್ದಾರೆ, ಅವರಿಗೆ ನಾನು ಮೋಸ ಮಾಡಿ ನಾನು ಉದ್ಧಾರ ಆಗಲ್ಲ, ನೀನು ಹೆದರಬೇಡ, ಬರ್ತೇನೆ ಸೋಮವಾರ ಬರ್ತೇನೆ ಅಂತ ಹೇಳಿದ್ರು. 4 ಜನ ಬರ್ತೀವಿ ಅಂತ. ಮತ್ತೆ ಸ್ವಿಚ್ ಆಫ್ ಫೋನ್. ಸೋಮವಾರದವರೆಗೆ ಮಾತಾಡ್ತಿದ್ದ, ನಾವು ನಂಬಿದ್ದೇವೆ. ಆಮೇಲೆ ಮತ್ತೆ ಶನಿವಾರ ಒಂದಿನ ಒಬ್ಬ ಬಂದಿದ್ದೆ ಇಲ್ಲಿಂದ, ಲತೀಫ್ ಅಂತೇಳಿ. ಅವ ಹೇಳಿದ, ಕಿಲ್ಲೂರಲ್ಲಿ 35,000 ತಗೊಂಡೋಗಿದ್ದಾರೆ. ನಾವು ಅವನ ಎಲ್ಲ ಮಾತಾಡುವಾಗ ಹೇಳಿದ, ಬೈಕಲ್ಲಿ ಬುಲೆಟಲ್ಲಿ ಬಂದಿದೆ ಅಂತ. ಹೌದು ಅಂತ ಹೇಳಿದೆ. ಅವು 6 ತಿಂಗಳಿಗೆ ಮೊದಲು ನಮ್ಮಲ್ಲಿಗೆ ಬಂದಿದ್ದರು, ಅವನಿಗೆ ಮಕ್ಕಳಿತ್ತು. ಆವಾಗ ನಮ್ಮಲ್ಲಿ ಬರಬೇಡ ಅಂತ ಹೇಳಿದ್ರೆ ನಾವು ಬೆರೆಸಿದ್ದೇವೆ ಅವನು ಹೇಳಿದ್ರು. ಮತ್ತು ಕಿಲ್ಲೂರಿಂದ ಒಂದು 35,000 ತಗೊಂಡೋಗಿದ್ದಾರೆ. ಮತ್ತೊಂದು ಯಾರ ತಂದು ಒಂದು 20,000 ಹೀಗೆಲ್ಲ ಮಾಡಿ ಬಂದಿದ್ದಾರೆ ಹೇಳಿದೆ ಸಾಯಂಕಾಲ. ಆಮೇಲೆ ಗೊತ್ತಾಯ್ತು ನಮಗೆ ಡೋಂಗಿ ಅಂತ. ಮದ್ದು ಟ್ರೈ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಅದು ಮಾಡಲಿಕ್ಕೆ ಧೈರ್ಯ ಬಂದಿಲ್ಲ ನಮಗೆ. ಬಂದಿಲ್ಲ. ನಿಮ್ಮ ಮಗ ಈಗ 23-25 ಸಾವಿರದಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ. ಅವರು ಹೇಗೆ ಹೀಗೆಲ್ಲ ಬೇಕಾ? ಇಮಿಡಿಯೇಟ್ ಕೇಳಿದ ಹಣ ಕೊಡುವವರು ಅವರು? ಇಲ್ಲ, ಕೊಡುವವರಲ್ಲ. ಅವ 1 kg ಸಾಮಾನು ತರಕಾರಿ ಬಂದರೆ 3/4 kg ತರುವ. ಅಷ್ಟು ಲೆಕ್ಕಾಚಾರ. ಅಂದರೆ ನಮಗೆ ಸ್ವಲ್ಪ ಕಷ್ಟ ಇದೆ ಸಾಲೆಲ್ಲ ಆಗಿ, ಅಷ್ಟೇ. ಜಾಸ್ತಿ ಕೊಡಲ್ಲ. ನಾವು ಇಲ್ಲಿ ತರಕಾರಿ ತಂದರೆ ಸಹ ಲೆಕ್ಕ ಮಾಡೋದು ತರುವುದಿಲ್ಲ ಅವನು. ದೂರು ಕೊಟ್ಟಿದ್ದೀರಿ? ಹೌದು, ಪೊಲೀಸರಿಗೆ ಕೊಟ್ಟಿದ್ದಾನಂತೆ. ಏನು ಹೇಳ್ತೀರಿ? ಈಗ ತುಂಬ ಜನ ಇಂಥದ್ದನ್ನು ಬಳಕೆ ಮಾಡ್ತಾರೆ. ಯಾರ್ಯಾರೋ ಮನೆಯಲ್ಲಿ ಇರ್ತಾರೆ, ಹೆಂಗಸರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅಥವಾ ಸ್ವಲ್ಪ ವಿಶೇಷಚೇತನರು ಇರ್ತಾರೆ, ಹೀಗೆ ಬೆಡ್ ರಿಡನ್ ಅವರು ಇರ್ತಾರೆ. ಅವರಿಗೆ ಹೀಗೆ ಬಂದಾಗ ಏನು ಹೇಳಲಿಕ್ಕೆ ಬಯಸ್ತೀರಿ ಅವರಿಗೆಲ್ಲ? ಎಂತಂತ ಹೇಳೋದು ನನಗೆ? ಎಚ್ಚರದಿಂದ ಇರಬೇಕು. ಆದರೆ ಈ ಥರ ಮಾಡಿದ್ರೆ ಎಚ್ಚರಿಕೆ ಆಗೋದು. ಅವ್ರು ಬಂದ ತಕ್ಷಣ ಹಾಗೆ ಮಾಡಿದ್ರೆ ಎಚ್ಚರ ಆಗ್ತದ? ಮೋಸ ಮಾಡಲಿಕ್ಕೆ ಅವರು ಮೋಸಕ್ಕೆಂತ ಬಂದವರು, ನಾವು ಹಾಗೆ ನಂಬಲಿಕ್ಕೆ ಆಗ್ತದ? ಕೆಲವರು ಬರ್ತಾರೆ ಇಲ್ಲಿ ಪರಿಚಯ ಇಲ್ಲದವರು, ಪರಿಚಯದ ಬಿದ್ದ ಮೇಲೆ ಕೆಲವು ಜನ ಬಂದಿದ್ದಾರೆ ಇಲ್ಲಿಗೆ.
ಇಲ್ಲಿ ಅಕ್ಕಪಕ್ಕದವರು ಬರ್ತಾರೆ. ಹ್ಮ್. ಮತ್ತು ನಮ್ಮ ಅಲ್ಲಿ ನಾವು ಕೆಲಸ ಮಾಡುವ ಅಲ್ಲಿಂದ ಬರ್ತಾರೆ. ಹ್ಮ್. ಮತ್ತು ಕೆಲಸ ಮಾಡೋ ಕೆಲವು ಜಾಗದಿಂದ ಬರ್ತಾರೆ, ಇಲ್ಲಿ ಮಾತಾಡ್ತಾರೆ, ಹೋಗ್ತಾರೆ. ಇದು ಇವರ ಮಾತು. ಬಹಳ ವಿಶೇಷ ಏನು ಅಂತಂದರೆ, ಆ ಕ್ಷಣದಲ್ಲಿ ಮನೆಯಲ್ಲಿದ್ದವ್ರು ಯಾರೆಲ್ಲ, ಆ ಕ್ಷಣದಲ್ಲಿ ಮನೆಯಲ್ಲಿದ್ದರು ಕೆಲವರು, ಅಕ್ಕಪಕ್ಕದ ಮನೆಯವರು ಕೂಡ ಇಲ್ಲಿಗೆ ಬಂದರು. ಆದರೆ ಅವರೆಲ್ಲರೂ ಕೂಡ ಡೌಟ್ ಇದೆ, ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ, ಎಲ್ಲವೂ ಮಾಡಿದ್ದಾರೆ. ನೋಡು, ಅವ್ರ ಹತ್ರ ಮಾತಾಡ್ಸೋಣ, ಆ ಕ್ಷಣ ಏನಾಯಿತು, ಏನೇನೆಲ್ಲ ಆಯಿತು ನೋಡುವ. ಎಸ್, ನೋಡಿ, ಎಣ್ಣೆ, ಈ ಎಣ್ಣೆಯ ಬಾಟ್ಲಿ ಇತ್ಯಾದಿಗಳನ್ನು ಇಷ್ಟೆಲ್ಲ ಕೊಟ್ಟದವರು. ಇದಿಷ್ಟನ್ನು ಕೊಟ್ಟು ಹಾಂ, ಎಸ್, ನೋಡಿ ನೋಡಿ, ಇದೆಂತ ಮದ್ದು. ಇದು ಯಾರು ರೆಡಿ ಮಾಡಿದ್ಯಾರು? ನೀವೇ ಎಲ್ಲ ನೋಡಿ, ಇದು ಇವರೆಲ್ಲ ಸೇರಿ ರೆಡಿ ಮಾಡಿದಂತಹ ಒಂದು ಮದ್ದು ಅಲ್ಲ. ಅದಕ್ಕೆ ಅದನ್ನು ಮಿಸ್ ಮಾಡಿ ಕೊಟ್ಟದ್ದು, ಗೊತ್ತಾಯ್ತಾ? ಅದು ಏನು ಮಾಡಿದ್ರ ಎಂತ ನನಗೆ ಗೊತ್ತಿಲ್ಲ, ಅವರ ಗಂಡನಿಗೆ ಮಾತ್ರ ಗೊತ್ತು. ಹೌದಲ್ಲ? ಹಾಂ, ಹೇಗೆ ಪೂಜಲಿಕ್ಕೆ ಹೇಳಿದವರು? ಹೀಗೆ ಹೀಗೆ ಹಾಗೆ ಮೇಲೆ ಹೀಗೆ. ಹಾಂ, ಯಾವುದು ಇದು? ಹಚ್ಚಲಿಕ್ಕೆ, ಅದು ತಿನ್ಲಿಕ್ಕೆ, ಒಂದು ನಿಮಿಷ, ಇದೆಂತಕ್ಕೆ? ಅದು ತಿನ್ಲಿಕ್ಕೆ. ತಿನ್ಲಿಕ್ಕೆ? ಅದೇ ಎಂತ ಡ್ರೈ ಫ್ರೂಟ್ಸ್ ಎಲ್ಲ ತಂದ್ಬಿಟ್ಟು ಪುಡಿ ಮಾಡಿಸಿದ್ರಲ್ಲ, ಅದಕ್ಕೆ ಅದು ಇದು ಅದೊಂದು ನೀರ್ ತರ ಇರೋ ಔಷಧಿನ ಬೆರೆಸಿರೋದು. ಶ್ರೀನಿವಾಸ ನಾಯ್ಕ ಅವರ ಪತ್ನಿ ಇದ್ರೆ ಅಮ್ಮ ಪುದರಿಂಚ ಪುದರಗಿರೀಚ ದಾಯ್ತಾ ಏರ್ ಬತ್ತನ ಮರ ನೀವು ಅವು ಎಂಕ್ಲ ಜೋಕ್ಲಣಿ ಒಂದು ಜೋಕ್ಲ ಉಜ್ಜಾದನಕ್ಲೆ ಮರ್ದು ಅನ್ಪ ಅಂದ್ ಪಂಡೀರು ಫಸ್ಟಿಗೆ ಒಂಜಿ ಆಂಜೆ ಬತ್ತಂಡ್ರಿ ಬತ್ತದ ಯಾರು ಬತ್ತದ ಅಪ್ಪಾಗ ಯಾನುಗ್ಲ ಇಲ್ಲತ್ತೆ ಫುಲ್ಲೆ ಅಂದೆ ಮುಕ್ಕೊಂಜಿ ಮಂತೆ ಸುಮಾರು ಬರ್ತಾಯಿಕ ಆಂಜೆ ಬತ್ತನು ಬಂಗಾರ ಪೂರ ಕಿಕ್ಕಿಲು ಪೂರ ಎತ್ತನು ಗಡ್ಡದವು ಆರು ಬುಕ್ಕ ಉಲ ಇಲ್ಲತ್ತೆ ಎಂಕ್ಲ ಅದನ್ನ ಮಗೆ ಆಕಳು ಮಗೆ ಮರ್ಮಲೆ ಅಡಿಗೆ ದೇವಸ್ಥಾನ ಹೋಗಿತ್ತೇರು ಅಲ್ಲಿ ಪಡೆದು ಬರ್ತದೆ ಫೋನ್ ಬಂತು ಇಂಚೆ ಡಾಕ್ಟ್ರ್ನಾಗಲಿ ಬರ್ತೀರಿ ಬಲ ಬೇಗ ಅಂದೆ ಬೇಗ ಆ ಬೇಲೆದ ಟೆನ್ಷನ್ ಇಲ್ಲ ಬುಕ್ಕ ಬೇಲೆ ಬೋಡತಿ ಅಂಚೆ ಆ ಊಲ ಟೆನ್ಷನ್ ಅನ್ನೋದು ಬತ್ತದು ಅಟ್ಲ ಬಂಡೇರಿ ಇಂಚೆ ಮರ್ದು ಪುದಾರ ಪೂರ ಪನ್ಪೆ ಬರೆ ಉಂಡ್ಲೆ ಅಂದು ಮರ್ದುದ ಅಂಚ ಬರೆ ಉಂಡೀರು ಎಂಕ್ಲ ಬರೆ ಉಂಡ ಬುಕ್ಕ ಇವೀರ್ನ ಪುದರೆಂಚ ಪುದರೆಂಚ ಪುದರಿಂಚ ಪುದರ್ ಕೇಂಡ ಎಂಕ್ಲ ಪುದರೆಂಚ ಒಂದು ಆಕಲು ಬತ್ತದು ಮುಲ್ಕುಲ್ದಿತ್ತೇರು ಚೇರ್ಡ್ ಕುಲ್ದಿತ್ತೇರು ಎಂಕ್ಲು ಬನ್ನಾಗ ಏನು ಸರ್ ನಮಸ್ತೆ ಎಲ್ಲ ಸರ್ ಪಂಡ್ಯಾರಿಗೆ ಬೊಕ್ಕ ಚಾರ್ನ ಒಂದು ಡ್ರೈ ಫ್ರೂಟ್ಸ್ ಪೂರ ಪತ್ತೊಂದು ಒಂದು ಐನು ಬಗೆತ ಪಂಡೆ ಡ್ರೈ ಅವು ದ್ರಾಕ್ಷಿ ಗೋಡಂಬಿ ಬೊಕ್ಕ ಪಿಸ್ತಾ ಬೊಕ್ಕ ಅವೇ ಆತ ಪೂರ ಪಂಡೇರು ಅವು ಪೂರ ಪಂಡೇರು ಪೊಡಿ ಮಲ್ಪೊಡು ನಿಕ್ಲು ಪೂರ ನೆನು ಪೂರ ಪೊಡಿ ಮಲ್ತು ಪತ್ತೊಂದು ಬಲೆಯಿಂದ ಪಂಡೇರು ಇಂಕ್ಲು ಅವೇ ಪೊಡಿ ಮಲ್ಪು ನೇಟು ಪೂರ ಬಿಸಿ ಆಯ ಪಂಡ ಆರು ಎಂಚಿನ ಆಕಲು ಪೂರ ಎಂಚಿನ ಪೂರ ಪಂತಿರ ಅವನು ಪೂರ ಮಲ್ತೊಂದಿತ್ತ ಮಕ್ಕಳು ಮೂಲು ಎಂಚಿನ ಆರ್ನ ಆಕಲು ಎಂಚಿನ ಪೂರ ಐಟಮ್ ಇತ್ತು ಅವನು ಪೂರ ಮುಲ್ದಿ ಒಂದು ಕುಲುದಿತ್ತೇರು ಮರ್ದದ ಪೂರ ಬೊಕ್ಕೊಂಜಿ ಎಣ್ಣೆ ಪೂರ ಮೂಜಿ ಬಗೆತ ಎಣ್ಣೆನು ಮಿಕ್ಸ್ ಮಲ್ತದು ಅವೇನು ಬೆಚ್ಚ ಮಲ್ಪೊಡು ಐಕ್ ನುರ್ಗೆದ ಸೊಪ್ಪು ಬೊಕ್ಕ ಎಕ್ಕ ಮಲದ ಸೊಪ್ಪು ಪೂರ ಪಾಡ್ದು ಬೆಚ್ಚ ಮಲ್ಪೊಡು ಪೂರ ಪಂಡೇರು ಅಯ್ನು ಬೆಚ್ಚ ಮಲ್ತು ಮೂಜಿ ಬಗೆತ ಎಣ್ಣೆ ಪೂರ ಪಾಡ್ದು ಬೆಚ್ಚ ಮಲ್ತದು ದೀಯ ಕೊಣತ್ತು ಕೊರಿಯ ಬೊಕ್ಕ ಅವೇರು ಎಂಚ ಪೂಜನ ಅಂದ್ಲ ಪಂಡೇರು ಬೊಕ್ಕ ಬರತ್ತಜಿ ಅವು ಬರನೇ ಯಾನೆ ವಿಡಿಯೋ ಮಲ್ಪುಗ ಪನ್ನೆಕ್ ವಿಡಿಯೋ ಮಲ್ಪನ ಬೊಡ್ಚಿ ಪಂಡೇರು ವಿಡಿಯೋ ಮಲ್ಪನ ಬೊಡ್ಚಿ ಪಂಡೇರು ಬೊಕ್ಕ ಒಂದು ಎಣ್ಣೆನು ಮಿತ್ತು ಹಿಡ್ದು ತಿರ್ತಿಡ್ದು ಮಿತ್ತು ಪೂಜೋಡು ಪಂಡೇರು ಇಂಚ ಕೈಕ್ ಪೂರ ಪೂಜೋಡು ಒಂದು ಬೊಕ್ಕ ಎಂಕ್ಲಿನ ಅಕ್ಲ ಎದುರು ಕುಲ್ಲಾದು ಎಂಚಿನ ಒಂಜಿ ಸ್ವರ್ಣ ಭಸ್ಮ ತಿಕ್ಕೊಂಡು ಎಕ್ಕ ಒಂದು 16,000 ಆಪುಡು ಪಂಡೇರು ಅವೇನು ಪೂರ ತಜುಪಾಯರು ಒಂಜಿ ಐನು ಬಗೆದ ಪೂರ ಒಂದು ಆಯುರ್ವೇದಿಕ್ದ ಮೆಡಿಕಲ್ ತಿಕ್ಕೊಂಡು ದೇತನೋಡು ಪಂಡೇರು ಅವು ಬೊಕ್ಕ ಅವೇನು ಎಂಚ ರೆಡಿ ಮಲ್ಪೊಡು ಎಂಚ ಒಂದು ಮಲ್ಪುನ ಒಂದು ಪೂರ ಪಂಡೇರು ಅವು ಬೊಕ್ಕ ಮೂಲು ತಿಕ್ಕು ಜತೆ ಅವು ಮೆಡಿಕಲ್ ತಿಕ್ಕು ಜತೆ ಅಂಚ ಬೊಕ್ಕ ಬೇರೆ ತಂದು ಪೋಯ್ನ ಹಾಕ್ಲಿ ಇತ್ತೇನೆ ಆವಡು ಇತ್ತನೆ ರೆಡಿ ಮಾಡ್ಕೊಡು ಹೆಣ್ಣ ಕಂಡ ಈ ದುಂಬು ಪೋದಿಪ್ಪಲು ಎಂಕ್ಲಿ ಪಿರಾಡ್ದು ಬರ್ಪ ಅಂದು ಬಂಡೀರು
ಅಂಚ ಬೊಕ್ಕ ಅಲ್ಪ 6 పోయింది బైక్ ಫಸ್ಟ್ 6 ಪೋಯಿನ ಎಡ್ದು ಬೊಕ್ಕ ಮೊಕ್ಕಲು ಪಂಡ ಆ ಮರ್ದು ಎಂಕಲ್ ತೂವೋಡು ಮೆಡಿಷನ್ ಎಂಕಲ್ ತೂದು ಚೆಕ್ ಮಂತದ್ದು ಬೊಕ್ಕ ಎಂಕಲ್ ಅಂಚಿ ಪೋಪುನ ಪಂಡೇರು ಅಕ್ಲ ಅಂಚಿಗೆ ಪೋಪುನ ಅಂತ ಪಂಡೇರು ಓಕೆ ಧೈರ್ಯ ಇತ್ತು ರೈಟ್ ಪಂಡ ಮುಗ್ಲು ತೂದು ಪೋಪೇರು ತೂದು ಪೋಪೇರತ ಮೂಲು ಅಂತ ಕಮ್ಮಿ ಇದ್ದುಂಡಿರು ಅದ ಕಾಸು ಜಿಗೆ ತೊಂದುಜೇರು ಕಾಸದೆ ತೊಂದುಜೇರು ಪಂಡ ಆರೇನು ಒಂಜಿ ವಾರ 21 ದಿನ ಎಂಕ್ 21 ದಿನ ಆರೇನು ಹುಷಾರ್ ಮಲ್ತು ಕೊರ್ಪ 3 ವಾರ ಆವಡು ಅಂತ ಪಂಡೇರು ಅಂಚಪುರ ಪಂಡದು ಮಸ್ತ್ ಎಡ್ಡೆಡು ಪಾತೆ ಅದು ಇಂಕ್ಲಿಲ್ಲ ದಕ್ಲೆ ಲೆಕ್ಕ ಎಡ್ಡೆ ಪಾತಿರ್ದೀರು ಪಂಡ ಡೌಟ್ ಇತ್ತು ನಿಂಕ್ ಕೆಲವೊಂದು ವಿಷಯ ಅಕ್ಲ ಪಾತಿನ ಡೌಟ್ ಇತ್ತುಂಡು ಅಂಡ್ ರಿಟರ್ನ್ ಕೇನರ ಅಕ್ಲನ ಕೇಂದ್ರ ಆಪ್ ಎದುಜಿ ಅಂಚ ಓಡಿಗೆನ ತಾವೊಂದಿಜಂಡ ಒಂದಿಜ್ಜಂಡು ಕೇನರ ಆಪ್ ಎದುಜಿ ಅಂಚ ಪಕ್ಕ ಆಪ್ ಎದುಜಿ ಓಕೆ ಇತ್ತೆ ದಾದ ಬನ್ಪರು ಅಕ್ಲು ಸೋಮವಾರ ಕಾಲ್ ಮಂತೀರಾ ಇಜ್ಜಿ ಸೋಮವಾರ ಮುಟ್ಟ ಪಾತೆ ಕಾಲ್ ದೆತ್ತದೇರು ಐಡ್ದು ಪಕ್ಕ ನೆಕ್ಸ್ಟ್ ದಿನ ಕಾಲ್ ಮಾಡ್ತಂಡ್ರೆ ಸ್ವಿಚ್ ಆಫ್ ಬರೋದಿತ್ತಂಡು ಸ್ವಿಚ್ ಆಫ್ ಬರೋದಿತ್ತು. ಎಸ್, ಈಗ ಇನ್ನಿಬ್ಬರನ್ನು ಮಾತನಾಡಿಸ್ತೇನೆ. ಅದಕ್ಕಿಂತ ಮೊದಲು ಇಲ್ಲಿ ಇಟ್ಟಂತಹ ಇದನ್ನು ತೋರಿಸ್ತೇನೆ. ಇನ್ನೂ ಒಬ್ಬರು ಇಲ್ಲಿಂದ ಉಜಿರೆ ತನಕ ಹೋಗಿ ಒಂದಷ್ಟು ಮೆಡಿಕಲ್ಗಳ ತಿರುಗಾಡಿ ಉಜಿರೆಯ ರಥಬೀದಿಗೆ ಹೋಗಿ ರಥಬೀದಿಯಲ್ಲಿ ಹಣ ಕೊಟ್ಟವರೊಬ್ಬರು ಇದ್ದಾರೆ, ಅವರು ಬರ್ತಾರೆ. ಅದಕ್ಕಿಂತ ಮೊದಲು ಇಲ್ಲಿ ಅವರಿಬ್ಬರು ಬಂದಾಗ ಅಕ್ಕಪಕ್ಕದವರ ಮನೆಯವರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಆಯುರ್ವೇದಿಕ್ ವೈದ್ಯರಾದರು, ಎಲ್ಲರೂ ಕೂಡ ಮದ್ದು ತಯಾರಿಸಲು ಬ್ಯುಸಿ ಆದರು. ಅವರನ್ನು ಕಂಪ್ಲೀಟ್ ಬ್ಯುಸಿ ಇಡುವಂಥ ಕೆಲಸವನ್ನು ಆ ವ್ಯಕ್ತಿಗಳು ಮಾಡಿದರು ಅನ್ನುವಂಥದ್ದು. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಾವತಿ ಅಂತ. ಓಕೆ, ನೀವು ಅವರು ಬಂದ ಎಷ್ಟು ಸಮಯದ ನಂತರ ಇಲ್ಲಿಗೆ ನೀವು ಬಂದದ್ದು? ಅವರು ಬಂದು ಒಂದು ಅರ್ಧ ಗಂಟೆ ನಂತರ ನನ್ನನ್ನು ಇವರು ಕರೆದರು. ಹೀಗೆ ಒಬ್ಬರು ಮದ್ದು ಕೊಡಲಿಕ್ಕೆ ಬಂದಿದ್ದಾರೆ, ನೀವು ಬನ್ನಿ ಅಂತ. ಹಾಗೆ ನಾವು ಬಂದದ್ದು. ಬಂದಾಗ ಏನಾಗ್ತಾ ಇತ್ತು ಇಲ್ಲಿ? ನಾನು ಬರುವಾಗ ನನಗೆ ಮೊದಲಿಗೆ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಇದು ನನಗೆ ಡಿಟೇಲ್ ಆಗಿ ಹೀಗೆ ಉಂಟು. ನಾವು ರಾಘವೇಂದ್ರ ಸೇವಾಶ್ರಮದಿಂದ ಬಂದದ್ದು. ಅಲ್ಲಿ ಇದು ಅವರ ಇದರಿಂದ ಬಂದದ್ದು ನಾವು. ಅವರು ಚಿಕಿತ್ಸೆ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಮತ್ತು ನಿಮಗೆ ಕೆಲವೊಂದು ಐಟಮ್ ತರಬೇಕು, ಅದನ್ನು ನಾವು ಮದ್ದು ಇಲ್ಲಿಯೇ ರೆಡಿ ಮಾಡಿ ಕೊಡ್ತೇವೆ. ಮತ್ತು ಅವರು ಹುಷಾರಾದ ನಂತರ ನೀವು ದೇಣಿಗೆಯಾಗಿ ಆಶ್ರಮಕ್ಕೆ ಏನಾದರೂ ಕೊಡಬೇಕು. ಇದು ಈಗ ಎಲ್ಲ ಮದ್ದು ಎಲ್ಲ ನಾವು ಇಲ್ಲಿ ಮಾಡ್ತೇವೆ. ಮತ್ತು ಒಂದು ಮೆಡಿಕಲಿಂದ ಕೆಲವೊಂದು ಚೂರ್ಣಗಳನ್ನು ತಂದು ಕೊಡಬೇಕು. ಅದಕ್ಕೆ ಸ್ವಲ್ಪ ನೀವು ಮೆಡಿಕಲ್ಗೆ ದುಡ್ಡು ಕೊಡಬೇಕಾಗ್ತದೆ. ಆಗ ಮತ್ತೆ ನೀವು ಇದನ್ನೆಲ್ಲ ರೆಡಿ ಮಾಡಿ ಈಗಲೇ ತರಬೇಕು. ಇವರ ಮಗ ಮತ್ತು ಸೊಸೆ ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದರು. ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದರು ಇವರು. ಅದಕ್ಕೆ ಅವ್ರು ಹೇಳಿದರು, ಅವರು ಬಂದ ಕೂಡಲೇ ಬೇಗ ರೆಡಿ ಆಗಬೇಕು, ನಾವು ಚಿಕಿತ್ಸೆ ಈಗಲೇ ಸ್ಟಾರ್ಟ್ ಮಾಡ್ತೇವೆ. ಸ್ಟಾರ್ಟ್ ಮಾಡಿದ ನಂತರ ಮತ್ತೆ ಎಲ್ಲವೂ ಬೇಗ ಆಗಬೇಕು ಅಂತ ಹೇಳಿದರು. ಅದಕ್ಕೆ ಇವರು ದೇವಸ್ಥಾನಕ್ಕೆ ಹೋದವರು ಬಂದರು. ನಂತರ ನಾವು ಇವರನ್ನು ಒಂದು ಚೀಟಿ ಮಾಡಿ ಎಲ್ಲ ಗೋಡಂಬಿ, ಪಿಸ್ತಾ, ಬಾದಾಮಿ ಮತ್ತು ಎಲ್ಲ ಪಿಸ್ತಾ ಮತ್ತು ದ್ರಾಕ್ಷಿ ಮತ್ತು ಪಚ್ಚೆ ಕರ್ಪೂರ ಮತ್ತು 1 ಲೀಟರ್ ತೆಂಗಿನೆಣ್ಣೆ, 1 ಲೀಟರ್ ಎಳ್ಳೆಣ್ಣೆ, 1 ಲೀಟರ್ ಸನ್ಫ್ಲವರ್ ಎಣ್ಣೆ ಎಲ್ಲ ತರಿಸಿದ್ರು. ಚೀಟಿ ಕೊಟ್ಟವರನ್ನು ತರಿಸುವಾಗ ಎಲ್ಲ ನಾವು ಇಲ್ಲೇ ಇದ್ದೀವಿ. ಇವರು ಪೇಟೆಗೆ ಹೋಗಿ ಬೇಗ ಬಂದರು, ಇವರ ಗಂಡ ಹೋಗಿ ಬಂದರು. ನಂತರ ಇಲ್ಲಿ ಬಂದು ಎಲ್ಲವನ್ನು ಅದನ್ನು ಸಿಪ್ಪೆ ತೆಗೀರಿ, ಇದನ್ನು ಉಡಿ ಮಾಡಿ, ಇದನ್ನು ಬೆಳ್ಳುಳ್ಳಿ ಜಜ್ಜಿ ಕೊಡಿ, ಒಬ್ಬರು ನುಗ್ಗೆ ಸೊಪ್ಪು ತನ್ನಿ, ಒಬ್ಬರು ಅದೆಂತ ಎಕ್ಕಮಾಲೆ ಇದು ಸೊಪ್ಪು ತನ್ನಿ ಎಲ್ಲ ಹೇಳಿದರು. ಹಾಗೆ ನಾವು ಒಂದೊಂದು ಐಟಮ್ ಮಾಡುವಲ್ಲಿ ಬ್ಯುಸಿ ಆದ್ವಿ. ಅಂದರೆ ಒಬ್ಬರು ಎಣ್ಣೆ ಕಾಯಿಸಲಿಕ್ಕೆ ನಾನು ಅದನ್ನೆಲ್ಲ ಸಿಪ್ಪೆ ತೆಗೆಯೋದು ಮತ್ತು ಗೋಡಂಬಿ ಇದೆಲ್ಲ ಉಂಟಲ್ಲ, ಅದನ್ನು ಉಡಿ ಮಾಡಲಿಕ್ಕೆ ಮಿಕ್ಸಿಯಲ್ಲಿ ಉಡಿ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ. ಮತ್ತು ಎಲ್ಲರೂ ಇಲ್ಲಿ ಹೆಂಗಸರು ಎಲ್ಲರೂ ಅದನ್ನೇ ಮಾಡ್ತಾ ಇದ್ದದ್ದು. ಗಂಡಸರಿಗೆ ಒಂದೊಂದು ಸೊಪ್ಪು ತರಲಿಕ್ಕೆ ಹೇಳಿದರು. ಅವರು ಒಬ್ಬರು ನುಗ್ಗೆ ಸೊಪ್ಪು ತಂದರು, ಒಬ್ಬರು ಅದು ತಂದರು ಎಲ್ಲ. ಮತ್ತೆ ಇವರ ಗಂಡನನ್ನು ಅಲ್ಲೇ ಕೂರಿಸಿದರು. ನಿಮಗೆ ಐಟಮ್ ಮಾಡುವ ಹೇಗೆಲ್ಲ ಮದ್ದು ಕೊಡುವುದಂತ ಎಲ್ಲ ಹೇಳ್ತೇವೆ ಅಂತ ಹೇಳಿ ಒಂದೊಂದು ಇಷ್ಟು ತುಂಬ ಬಾಟ್ಲಿಗಳಿತ್ತು ಅವ್ರ ಹತ್ರ. ಅದರಿಂದ ಸ್ವಲ್ಪ ಇದನ್ನೆಲ್ಲ ಪುಡಿ ಮಾಡಿ ಕೊಟ್ಟ ನಂತರ ಅದಕ್ಕೆ ಬಾಕ್ಸ್ ಬೇಕಂತ ಹೇಳಿದರು. ಇಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬ ಇತ್ತು, ನಾನು ಮತ್ತು ಸ್ಟೀಲ್ ಡಬ್ಬ ತಂದು ಕೊಟ್ಟೆ ಇಲ್ಲಿ. ಅದ ನಂತರ ಅವರ ಇದರಲ್ಲಿ ಎಂತ ಡಬ್ಬದಲ್ಲಿ ಅವರ ಹತ್ರ ಸ್ವಲ್ಪ ಬಾಟ್ಲಿಗಳಿತ್ತು, ಅದರಲ್ಲಿಂದ ಸ್ವಲ್ಪ ಅದಕ್ಕೆ ಹಾಕಿದರು ಮದ್ದು ಎಲ್ಲ. ಮತ್ತು ಜೇನುತುಪ್ಪ ಇತ್ತು, ಜೇನುತುಪ್ಪವನ್ನು ಸುರಿದರು. ಮತ್ತು ಇನ್ನೊಂದು ಪೇಟೆಯಿಂದ ತರೋದು ಎಂಥ ಪಂಚಕರ್ಮ ಚಿಕಿತ್ಸೆಗೆ ಒಂದೊಂದು ಪುಡಿ, ಅದು
ಪುಡಿಯನ್ನು ತಂದು ತಂದಮೇಲೆ ನೀವು ಅದಕ್ಕೆ ಹಾಕ್ಲಿಕ್ಕೆ ಉಂಟು ಸ್ವಲ್ಪ, ಇದು ಮದ್ದಿಗೆ ಸ್ವಲ್ಪ ಹಾಕ್ಲಿಕ್ಕೆ ಉಂಟು, ಎಣ್ಣೆಗೆ ಸ್ವಲ್ಪ ಹಾಕ್ಲಿಕ್ಕೆ ಉಂಟು. ಅದನ್ನು ಈಗ ಮತ್ತೆ ತಂದಮೇಲೆ ಅದಕ್ಕೆ ಹಾಕಬೇಕು ಅಂತ ಹೇಳಿದರು. ಎಲ್ಲ ಮಾಡಿದರು. ಮತ್ತು ನಾನು ನನ್ನ ಮಗ ಇದ್ದ, ಅವನ ಹತ್ರ ಹೇಳಿದೆ ಅದು ರಾಘವೇಂದ್ರ ಸೇವಾಶ್ರಮ ಅಂತ ಉಂಟಾ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ. ಅದಕ್ಕೆ ಅವನು ಸರ್ಚ್ ಮಾಡಿದ. ಮೊಬೈಲ್ ನಂಬರ್ ಉಂಟಾ ಅಂತ ಹುಡುಕಿದೆವು. ಮೊಬೈಲ್ ನಂಬರ್ ಸಿಗಲಿಲ್ಲ ನಮಗೆ. ಸೇವಾಶ್ರಮ ಸಿಕ್ಕಿತು, ಶಿವಮೊಗ್ಗದವರು ಅಂತ ಹೇಳಿದಾರೆಲ್ಲ, ಹಾಗೆ ಸೇವಾಶ್ರಮ ಸಿಕ್ಕಿತು. ಅದಕ್ಕೆ ನೋಡಿದೆವು, ಇಲ್ಲ. ಮತ್ತು ಇವರು ಮದ್ದಿಗೆ ಏನು ಯಾವುದೆಲ್ಲ ಮದ್ದು ಅದರದ್ದು ಅದೆಲ್ಲ ಗೂಗಲ್ ಇದರಲ್ಲಿ ಫೋನಲ್ಲಿ ತೋರಿಸಿದರು. ಮತ್ತು ಇವರಿಗೆ ಚಿಕಿತ್ಸೆ ಮುಂಚೆ ನಾವು ಮಾಡಿದ ಚಿಕಿತ್ಸೆ ಯಾರಿಗೆಲ್ಲ ಮಾಡಿದ್ದೇವೆ ಅದನ್ನೆಲ್ಲ ಒಬ್ಬೊಬ್ಬರು ಬೆಡ್ ರಿಡನ್ಗೆ ಇದು ಮಸಾಜ್ ಮಾಡುವಂಥದ್ದೆಲ್ಲ ನಮ್ಮ ಅವರ ಮೊಬೈಲಲ್ಲಿ ತೋರಿಸಿದರು ನಮಗೆ. ನಾವೆಲ್ಲ ನೋಡಿದ್ದು, ಅವರ ಹತ್ರ ವಾಪಸ್ ಪ್ರಶ್ನೆನೇ ಮಾಡಲಿಲ್ಲ. ನಿಮ್ಮ ID ಎಂತ ನಮಗೆ ಮನಸ್ಸೇ ಬರಲಿಲ್ಲ ಅವರ ಹತ್ರ ಕೇಳಲಿಕ್ಕೆ. ಪಾಪದವರ ಥರ ಇರಲಿಲ್ಲ, ಸ್ವಲ್ಪ ಇದು. ಮತ್ತೊಬ್ಬರು ಅವರೊಟ್ಟಿಗೆ ಬಂದ ಡಾಕ್ಟ್ರು ಇಲ್ಲಿ ಮತ್ತೊಬ್ಬರು ಇದ್ದರು, ಅವರು ಡಾಕ್ಟ್ರು ಅಂತ ಹೇಳೋದು. ಒಂದು ಗಡಿಗಡಿ ಫೋನ್ ಎತ್ಕೊಂಡು ಹೋಗೋದು, ನಾನು ಡಾಕ್ಟ್ರು ಮಾತಾಡ್ತಾ ಇದ್ದೇನೆ, ನಮ್ಮನ್ನು ನಂಬಿಸಲಿಕ್ಕೆ ಅದು ಅವರು ಡಾಕ್ಟ್ರು ಮಾತಾಡ್ತಾರೆ ಅಂತ ಫೋನ್ ಎತ್ತೋದು, ಹಾಗೆ ಮಾತಾಡ್ತಾ ಇದ್ದರು. ಮತ್ತೊಬ್ಬರು ಅವರು ಮಾತಾಡ್ತಾ ಇರಲಿಲ್ಲ, ಒಬ್ಬರು ಎಲ್ಲ ರೆಡಿ ಮಾಡ್ತಾಯಿದ್ರು, ಒಬ್ಬರು ಇಲ್ಲಿ ಕೂತ್ಕೊಂಡೇ ಸರ್ಚ್ ಮಾಡ್ತಾಯಿದ್ರು. ಆದರೂ ನಾವು ಅವ್ರಿಗೆ ಹೋಗುವ ತನಕ ಇವರು, ನಾನೆನಿಸಿದೆ ಅಂತ ಗೊತ್ತಾ, ಮೆಡಿಕಲಲ್ಲಿ ನಾವು ಮದ್ದು ತಂದರು, ಮೆಡಿಕಲ್ ಅವರಿಗೆ ದುಡ್ಡು ಕೊಡೋದಲ್ಲ, ಇವರಿಗೆ ಕೊಡಲಿಕ್ಕೆ ಇಲ್ಲಲ್ಲ, ಇವರು ಧರ್ಮಕ್ಕೆ ಅಂತ ಹೇಳಿದಾರಲ್ಲ, ಇವರಿಗೆ ದುಡ್ಡು ಕೊಡಲಿಕ್ಕೆ ಇಲ್ಲ ಅಂತ ನಮಗೆ ಹೇಳಿದ್ದಾರೆ. ಮೆಡಿಕಲ್ಗೆ ದುಡ್ಡು ಕೊಟ್ಟು ತರೋದು, ಇಲ್ಲಿ ಮೆಡಿಸಿನ್ ಮಾಡೋದು ಅಂತ ನಾವು ಇದು ಮಾಡೋದು. ಮತ್ತು ಇವರು ಬಂದು ಹೇಳ್ತಾರೆ, ಇವರು ಅಲ್ಲಿ ಹೋಗಿ ಬಂದು ಹೇಳ್ತಾರೆ, ನಾನು ಅಲ್ಲಿಗೆ ಹೋಗುವಾಗ ಅಲ್ಲಿ ಇಲ್ಲ, ಮದ್ದಿಲ್ಲ, ನಾನೇ ಮದ್ದು ಕೊಡ್ತೇನೆ ಅಂತೇಳಿ ಒಂದು ಬಾಟ್ಲಿಯಲ್ಲಿ ಮದ್ದು ಕೊಟ್ಟು ನನ್ನ ಹತ್ರ ದುಡ್ಡು ಒಂದು 20-30 ಸಾವಿರ ತೆಗೆದುಕೊಂಡ್ರು ನನ್ನ ಹತ್ರ. ಅದ ನಂತರ ನಾನು ಈಚೆ ಬಂದ ಮೇಲೆ ನನಗೆ ಡೌಟ್ ಆಯಿತು, ಅವ್ರದ್ದು ಮದ್ದು ಅದು ಏನು ಅವರು ಡೋಂಗಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು ಅಂತ ಹೇಳಿದರು. ಮೇಡಮ್ ಎಂತ ಹೇಳಿದರು ನಿಮ್ಮವರು ಬಂದು? ಅಲ್ಲಿ ಬರುವಾಗ ಅವರಿಗೆ ಅಂದರೆ ನೆನಪಾಯಿತು, ಅಂದರೆ ನಾನು ಇಷ್ಟು ಸಣ್ಣ ಬಾಟ್ಲಿಗೆ ಇಷ್ಟು ಹಣ ಕೊಟ್ಟೆ ಅಲ್ಲ ಅಂತ ಅವರಿಗೆ ಆವಾಗ ಸ್ವಲ್ಪ. ಇದು ಮನೆಯವರ ಮಾತು. ಬಹಳ ವಿಶೇಷವಾಗಿ ಆ ವ್ಯಕ್ತಿಗಳು ಇಲ್ಲಿ ಮಂಕುಬೂದಿಯನ್ನು ಎರಚಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನೊಂದು ಆಪ್ಷನ್ ಕೂಡ ಇವ್ರು ನೋಡಿದರು, ಸೋಮವಾರ ಬರ್ತೀವಿ ಅಂತ ಹೇಳಿದ್ರಲ್ಲ, ಸೋಮವಾರ ಬರ್ತೀವಿ ಅಂತ ಹೇಳಿದರು. ಇವತ್ತು ಈಗ ನಾವು ವರದಿ ಮಾಡ್ತಾ ಇರೋದು ಬುಧವಾರ ಸಂಜೆ 7 ಗಂಟೆಗೆ. ಅಪ್ಲೆಲ್ಲ ತಗೊಂಡ್ರು. ಮತ್ತು ಅವ್ರ ಹತ್ರ ಒಂದು ಬಂಗಾರದ ಪೆಂಡೆಂಟ್ ಉಂಟು, ಭಯಂಕರದ್ದು. ಅದು ಕೊಡುವಾಗ ಅವರು ವಶೀಕರಣ ಮಾಡ್ತಾರೆ. ನಮಗೆ ಗೊತ್ತೇ ಆಗಲಿಲ್ಲ. ಅವರು ನನಗೆ ಹಣ ಕೊಟ್ಟ ಮೇಲೆ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಅದೊಂದು ಬಂದದ್ದೇ ನನಗೆ. ಜನಾರ್ದನ ದೇವಸ್ಥಾನದಲ್ಲಿ ನಡ್ಡೋಲು ಮಾನಗಣ ದೇವಸ್ಥಾನ ಉಂಟಲ್ಲ, ಅಲ್ಲಿಗೆ ಬರೋ ಗೊತ್ತಾಯಿತು ನನಗೆ. ಒಂದಿಷ್ಟು ದೊಡ್ಡದ ಟಿನ್ ಕೊಟ್ಟದವರು. ಏನಿತ್ತು ಟಿನ್ನಲ್ಲಿ? ಅದೊಂದು ಕಷಾಯ, ಎಣ್ಣೆ ಥರ ಇತ್ತದು. ಅದನ್ನು ಹಚ್ಚಿ ಅಪ್ಪನಿಗೆ, ಮತ್ತು ಅದು ಮಾಡಿದಾರಲ್ಲ ಅದನ್ನೆಲ್ಲ ಕೊಡಬೇಕು ಅಂತ ಹೇಳಿದರು. ನಾನು ಸೋಮವಾರ ಬರ್ತೇನೆ ಅಂತ. ಅವರೇ ಕಾಲ್ ಮಾಡ್ತಾಯಿದ್ರು ಬೆಳಿಗ್ಗೆ, ಮದ್ದೆಲ್ಲ ಕೊಟ್ಟರು ಅಂತ. ಸೋಮವಾರ ನಾವು ಬೆಳಿಗ್ಗೆ ಕಾಲ್ ಮಾಡಿ ಸ್ವಿಚ್ ಆಫ್ ಆಗಿದೆ. ಈಗ ಕಾದ್ರಿ ನೀವು, ನಿಮಗೊಂದು ನಂಬಿಕೆ ಇತ್ತು. ಮತ್ತೆಲ್ಲ ಹೇಳಿದ್ರಲ್ಲ, ಇಲ್ಲಿ ಕಿಲ್ಲೂರಲ್ಲಿ ಹಾಗೆ 35 ಸಾವಿರ ತಗೊಂಡೋಗಿದ್ದಾರೆ ಮತ್ತೆ ಎಲ್ಲ ಹೇಳುವಾಗ ನಮಗೆ ಸ್ವಲ್ಪ ಡೌಟ್ ಬಂತು, ಬುಲೆಟಲ್ಲಿ ಬಂದವರು ಅಂತ. ಹಾಗೆ ಎಷ್ಟು ಪ್ರಾಯ ಆಗ್ಬೋದು ಅವರಿಬ್ಬರಿಗೆ? ಅವರಿಗೆ ಒಬ್ಬರಿಗೆ ಒಂದು 55, ಮತ್ತೊಬ್ಬರಿಗೆ ಒಂದು 48-50. ನೋಡುವಾಗ ಡಾಕ್ಟರ್ ಥರನೇ ಇದ್ರು ಅವರು. ಒಬ್ಬರು ಡಾಕ್ಟರ್, ಇನ್ನೊಬ್ರು ಇಬ್ರು ಸಹ ಆ ಥರನೇ ಇದ್ರು. ಒಟ್ಟಿಗೆ ಟೋಟಲಿಗೆ ಅವರಿಗೆ ಎಷ್ಟು ಕೊಟ್ಟಿದ್ದೀರಿ? ನಾವು ಟೋಟಲಿಗೆ ಒಂದು 28 ಸಾವಿರ ಕೊಟ್ಟಿದ್ದೇನೆ. 28? 2 ಸಾರಿ ಇಲ್ಲಿ ಖರ್ಚಾಗಿದೆ. ಇಲ್ಲಿ ಖರ್ಚು ಟೋಟಲ್ ಆಗಿ 30 ಸಾವಿರ. ಈಗ 30 ಸಾವಿರ ಇಟ್ಕೊಂಡು ಹೋದ್ರು. ಈಗ ಬುಧವಾರ ತಿಂಡಿಗೆ ಬರ್ತೇನೆ ಅಂತ ಹೇಳಿದ್ರು. ಹೌದೌದು, ತಿಂಡಿಗೆ ಬರ್ತೇನೆ ಅಂತ ಹೇಳಿ. ನಾನು ಬೊಂಡ ತರ್ತೇನೆ ಅಂತ ಹೇಳಿದೆ ಅವರಿಗೆ, ಇಲ್ಲಿ ಕುಡಿಲಿಕ್ಕೆ. ಬೊಂಡ ಏನು ಬೇಡ, ನೀವು ತಿಂಡಿ ಮಾಡಿದರೆ ಸಾಕು, ನಾನು ಬುಧವಾರ ಬರುವಾಗ ಅಂತ ಹೇಳಿದರು ಅಷ್ಟೇ. ಮತ್ತೆ ಫ್ಯಾನ್ ಹಾಕೋದು ಬೇಡ ಅಂತ ಹೇಳಿದರು. ಫುಲ್ಲು ವಶೀಕರಣ ಅವ್ರದ್ದು. ನಾವು ಫ್ಯಾನ್ ಹಾಕೋದು ಬೇಡ, ಫುಲ್ಲು ವಶೀಕರಣ ಮಾಡೋದು ಅವರು. ಫ್ಯಾನ್ ಹಾಕೋದು ಬೇಡ ಅಂತ? ಮತ್ತೆ ನಮ್ಮನ್ನು ಕೂತ್ಕೊಳ್ಳೋದು ಎದುರುಗಡೆ, ಹಾಗೆಯೇ ಅದು ವಶೀಕರಣ ಮಾಡೋದು ಅವರು. ಗೊತ್ತೇ ಆಗೋದಿಲ್ಲ. ಈಗ ಅವರಿದ್ರಲ್ಲ ಅವರೆಲ್ಲ. ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ದೆ, ಅವನು ಸರ್ಚ್ ಮಾಡುವಾಗೆಲ್ಲ ರೇಟ್ ಉಂಟು ಅಂತ ಗೊತ್ತಾಯ್ತು ಅದರಲ್ಲಿ. ಈಗ ನಿಮಗೆ ಗೊತ್ತಾಯ್ತಲ್ಲ, ಈ ನಿಡಿಗಲಿಗೆ ಬರುವಾಗ ವಾಪಸ್ ಹೋದ್ರಾ? ಇಲ್ಲ, ಇಲ್ಲಿಗೆ ಬಂದು ಕಾಲ್ ಮಾಡಿದ್ದೆ ನಾನು. ಅದಕ್ಕೆ ಅವನು ಹೇಳಿದ, ನಾವೆಲ್ಲ ಹಾಗೆಲ್ಲ ಮಾಡೋದಿಲ್ಲ, ನಾವೆಲ್ಲ ಸುಳ್ಳು ಹೇಳೋದು, ನಮ್ಮದು ಡಾಕ್ಟರ್ ವರದರಾಜ್ ಬರ್ತದೆ ಫ್ರೂ ಕಾಲಲ್ಲಿ ನೋಡಿ ಅಂತ.
ಹಾಗೆ ಮತ್ತೆ ನೋಡುವಾಗ ಬಂತು ಅವ್ರದ್ದು, ಮತ್ತೆ ನಂಬಿಕೆ ಬಂತು ನಮಗೆ. ಮತ್ತೆ ಸೋಮವಾರ ಫೋನ್ ಮಾಡುವಾಗ ಸ್ವಿಚ್ ಆಫ್ ಅವ್ರದ್ದು. ಓಕೆ, ಯಾವ್ದು ಸ್ವಿಚ್ ಆಫ್ ಆಗುವ ತನಕ ನೀವು ಎಣ್ಣೆ ಹಚ್ಚಿದ್ರಾ? ಇಲ್ಲ ನಮಗೆ ಮತ್ತೆ ಡೌಟ್ ಬಂತು. ಒಂದು ಸಲ ಮಾತ್ರ ಹಚ್ಚಿದ್ದು, ಮತ್ತೆ ಡೌಟ್ ಬಂತು. ಎಲ್ಲಿ ಮತ್ತೆ ಎಲ್ಲಿಯಾದರೂ ಬಂದರೆ ಅವರು ವಶೀಕರಣ ಮಾಡಲಿಕ್ಕೆಲ್ಲ ಬಂದದ್ದು, ಹಾಗೆ ಬಂದರೆ ಅಂತ ಮತ್ತೆ ಡೌಟ್ ಬಂತು ನಮಗೆ. ನಾವು ಹಚ್ಚಲಿಲ್ಲ. ಹಾಂ, ಬಹಳ ಲೆಕ್ಕಾಚಾರದ ಮನುಷ್ಯ ನೀವು ಅಂತ ನಿಮ್ಮ ತಂದೆಯವರು ಹೇಳಿದರು. ಮನೆಯ ಕಷ್ಟ, ತಂದೆಯ ಕಷ್ಟ ಎಲ್ಲ ಇದೆ, ಆ ಲೆಕ್ಕಾಚಾರ ಇತ್ತು. ನಿಮ್ಮಂಥ ಲೆಕ್ಕಾಚಾರದವರನ್ನೇ ನಾವು ಅರ್ಜೆಂಟಲ್ಲಿ ಇದ್ದೇವೆ, ನಾವು ಕೆಲಸಕ್ಕೆ ಹೋಗಬೇಕು ಅಂತಲ್ಲ, ನಾವು ದೇವಸ್ಥಾನಕ್ಕೆ ಹೋಗಿದ್ದೇವೆ ನಾನು ಮತ್ತೆ ಅವಳು. ಆ ಅರ್ಜೆಂಟಲ್ಲಿ ಗೊತ್ತಾಯ್ತು ಅವರಿಗೆ ನಾವು ಬ್ಯುಸಿ ಇದ್ದೇವೆ ಅಂತ. ಹಾಗೆ ಮತ್ತೆ ಸ್ಟೆಪ್ ಒಂದೇ ಸಲ ಇರಲಿಲ್ಲ ಅವರು, ಇದು ಮೆಡಿಸನ್ ಬೇಕು, ಇದು ಮೆಡಿಸನ್, ಮತ್ತೆ ಲಾಸ್ಟಿಗೆ ಆಗಿ ಹಣ ತಗೊಂಡು ಹೋದದ್ದು ಅವರು. ನಿಮಗೆಲ್ಲ ಅನಿಸ್ಲಿಲ್ವ ಅಂತ? ಗೊತ್ತೇ ಆಗಲಿಲ್ಲ ಅವ್ರದ್ದು. ಅವ್ರು ಗೊತ್ತೇ, ಹಾಂ, ಹಣವೇ ಬೇಡ, ಇಲ್ಲಿ ನಾನು ಬೇಕಾದ್ರೆ 5,000 ಕೊಡ್ತೇನೆ ನಿಮಗೆ ಅಂತ ಹೇಳಿದ. ಹಾಂ ಹೇಳಿದ. ಅದು ಅಷ್ಟು ವಶೀಕರಣ ಉಂಟು ಅವ್ರ ಹತ್ರ. ಒಂದು ಅವರು ಇಲ್ಲೊಂದು ಬಟ್ಟೆದು ಗುಬ್ಬಿ ತೆಗಿತಾರೆ, ಮತ್ತೆಲ್ಲ ಉಂಟು ಅವ್ರ ಹತ್ರ. ಮೀನಿದು ಪೆಂಡೆಂಟ್ ಉಂಟು, ಮತ್ತೊಂದು ಒಂದು ರೇಸರ್ ಲೈಟ್ ಥರ ಉಂಟು ಅವ್ರದ್ದು. ಅದೆಲ್ಲ ಬೀಳುವಾಗ ನಮಗೆ ಒಂಥರ ಆಗ್ತದೆ, ಅವ್ರು ಹೇಳಿದಾಗೇ ಕೇಳುವಂತ ಆಗ್ತದೆ. ಲೇಸರ್ ಲೈಟ್ ಎಲ್ಲ ಬಿತ್ತ ನಿಮಗೆ? ಅಲ್ಲಲ್ಲ, ಆ ಲೈಟ್ ಥರ ಒಂದು ಇದು ಉಂಟು ಅವ್ರ ಹತ್ರ, ಪೆಂಡೆಂಟ್. ಆ ಪೆಂಡೆಂಟ್ ಹಾಂ ಅದೆಲ್ಲ ಉಂಟು. ಮತ್ತೆ ಮೀನಿದು ಪೆಂಡೆಂಟ್ ಉಂಟು, ಅದೆಲ್ಲ ಇಲ್ಲಿ ನೋಡಿದ್ದೇವೆ. ಅದು ನೋಡಲಿಲ್ಲ ಅಲ್ಲಿ, ಅದು ಮತ್ತೆ ನೋಡಿದ್ದೆ ನಾನು ಅಲ್ಲಿ. ಹಣ ಕೊಡುವಾಗ ಅವರು ಒಂಥರ ಬೆನ್ನೆಲ್ಲ ಸವರಿ, ಮತ್ತೆ ಅಪ್ಪನ ವಿಷಯಕ್ಕೆ ಅಪ್ಪ ಹುಷಾರಾಗಬೇಕು ಬೇಡ, ಅದನ್ನೇ ಹೇಳೋದು ನೀವು. ಅವರು ಈಗ ಇಷ್ಟು ಖರ್ಚು ಮಾಡಿದ್ದು 21 ದಿವಸದಲ್ಲಿ ರೆಡಿ ಮಾಡ್ತೇನೆ ನಾನು ಅಂತ ಅದನ್ನೇ ಹೇಳುದು. ಆಗ ನಮಗೆ ಅವರು ಆ ಪೆಂಡೆಂಟ್ ತೋರಿಸಿದ ಅಲ್ಲ, ಅದು ಸ್ಟಾರ್ಟಿಂಗ್ ಅಲ್ಲಿ ಇತ್ತು, ಅದು ಅವರು ತೋರಿಸಲಿಲ್ಲ. ಅವರು ಬೈಕ್ ಅಂತ ಇಳಿಯುವಾಗನೇ ಗೊತ್ತಾಯ್ತು ನನಗೆ, ಅದು ಮುಖಕ್ಕೆಲ್ಲ ಬೀಳ್ತಾ ಇತ್ತು ಲೈಟ್ ಎಲ್ಲ. ಹಾಗೆ ಅದರಲ್ಲಿ ವಶೀಕರಣ, ಫುಲ್ ವಶೀಕರಣ ಅವ್ರದ್ದು. ಅದರಲ್ಲಿ CC ಕ್ಯಾಮರಲ್ಲಿ ಕಾಣ್ಬೋದು. ಅಲ್ಲಿ KB ರೋಡ್ ಇದೆಲ್ಲ, ಜನಾರ್ದನ ರಥ ಬೀದಿಯಲ್ಲಿ ಹೆಲ್ಮೆಟ್ ಹಾಕಲಿಲ್ಲ ಅವರು, ಹಾಕಿರಲಿಲ್ಲ ಹೆಲ್ಮೆಟ್ ಹಾಕಲಿಲ್ಲ. ಯಾವತ್ತು? ಶನಿವಾರ ಒಂದು 12 ಗಂಟೆಗೆ ಅಲ್ಲಿ ಹೋದದ್ದು ನಾವು, 12ವರೆಗೆ. ಹಾಂ, ಓಕೆ, ಹೆಲ್ಮೆಟ್ ಹಾಕಲಿಲ್ಲ ಅವರು. ಈಗ ಜನೇಂದ್ರ ಆಗೋದೇ ಆಗಿದೆ, 30,000 ಕಳ್ಕೊಂಡಿದ್ದೀರಿ. ಅವರಂತೂ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಅವರು ವಶೀಕರಣ ಮಾಡಿದ್ದು ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಮನೆಯವರು ಎಲ್ಲರೂ ಅಥವಾ ಅಕ್ಕಪಕ್ಕದವರು ಎಲ್ಲರೂ ಕೂಡ ಅವರಿಂದ ಮಂಕುಬೂದಿ ಎರಚಿಕೊಂಡಿದ್ದೀರಿ ಅನ್ನುವಂಥ ಒಂದು ಭಾವನೆ ಇದೆ. ನಿಮ್ಮ ಮನೆಯಲ್ಲಿ ಆಗೋದಾಗಿದೆ, ಉಳಿದವ್ರಿಗೆ ಏನು ಹೇಳ್ತೀರಿ? ಹಾಗೆ ಯಾರು ಬಂದರೂ ಸಹ ಮೋಸ ಹೋಗಬೇಡಿ ಅಂತ ಹೇಳ್ತೇನೆ ಅಷ್ಟೇ. ಯಾರೆಷ್ಟು ಇದು ನಂಬಿಸಿದರೂ ಸಹ ಅವರನ್ನು ನಂಬಬೇಡಿ ಮಾತ್ರ ಅಂತ. ಓಕೆ, ಅವರೊಳಗೆ ಬಂದರೆ ಮತ್ತೆ ಅವ್ರದ್ದೊಂದು ವಶೀಕರಣ ಇದೆ, ಒಳಗೆ ಬಂದರೆ ಮೋಸ ಹೋಗೋದು ಗ್ಯಾರಂಟಿ ಅದು. ಈಗ ಅವರಿದ್ರಲ್ಲ, ಈಗ ನಾವೆಲ್ಲ ಇರೋದು, ಅವರೆಲ್ಲ ಇದ್ರಲ್ಲ. ಈಗ ಇವರೊಂದು ಸಲ ಬಂದು ಹೋದ್ರು, ಅಷ್ಟು ವಶೀಕರಣ ಉಂಟು ಅವ್ರದ್ದು ಫುಲ್ಲು. ಈಗ ಗ್ರಾಮ ಪಂಚಾಯತ್ನವರು ಅವರು ಇವರೆಲ್ಲ ನಿಮ್ಮ ಜೊತೆಗೆ ನಿಂತುಕೊಂಡು ಈಗ ಕೇಸ್ ಎಲ್ಲ ಆಗಿದೆ, ಏನಾದ್ರು ನಂಬಿಕೆ ಇದೆಯಾ? ಹಣ ಸಿಗುದಿಲ್ಲ ಅಂತ ಹೇಳಿದೆ ಡಾಕ್ಟರ್, ಪೊಲೀಸ್ ಹಣ ಸಿಗುದಿಲ್ಲ, ಅವರನ್ನು ನೋಡುವ ಸಿಗ್ತಾರಂತ ನೋಡ್ತೇನೆ, ಹಣ ಮಾತ್ರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಸಿಕ್ಕಿದ್ರೆ ಮತ್ತೆ ನೋಡುವ ಅದೇ, ಅವ್ರು ಸಿಗ್ಲಿಕ್ಕಿಲ್ಲ, ಅವ್ರು ಅಷ್ಟು ಇದ್ದಾರೆ. ಅವ್ರ ನಂಬರ್ ಎಲ್ಲ ನೋಡಿದ್ರು ಅವರು. ಅದು ಈಗ ತಮಿಳ್ನಾಡಲ್ಲಿ ಸ್ವಿಚ್ ಆಫ್ ಆಗಿದೆ ಈಗ. ತಮಿಳ್ನಾಡಲ್ಲಿ ಸ್ವಿಚ್ ಆಫ್ ಆಗಿದೆ. ಅದು ಕಾಲ್ ಮಾಡುವಾಗ ತಮಿಳ್ನಾಡಲ್ಲಿ ಮಾತಾಡಿದಾಗ ಭಾಷೆ ಯಾವುದು? ಕನ್ನಡ ಕ್ಲೀನ್ ಕನ್ನಡ ಬರ್ತದೆ ಅವರಿಗೆ. ಎಲ್ಲಿಯ ಕನ್ನಡ? ಘಟ್ಟ, ಶಿವಮೊಗ್ಗ ಆ ಸೈಡ್ ಕನ್ನಡನೇ. ಹಣ ಕೊಟ್ಟವರು ಈಗ ನಮ್ಮ ಜೊತೆಗಿದ್ದಾರೆ. ಏನಾಯಿತು ಇಲ್ಲಿ ಎಲ್ಲ ಏನೆಲ್ಲ ಆಯಿತು ಅಂತ ಎಲ್ಲರೂ ಹೇಳಿದರು. ಇಲ್ಲಿಂದ ಹೋದ ನಂತರ ಇವ್ರಿಗೊಬ್ಬರಿಗೆ ಗೊತ್ತು ಹಣ ಹೇಗೆ ಕೊಟ್ಟರು ಅಂತ. ಏನಂದರೆ ಈಗ ಇಲ್ಲಿ ಏನೆಲ್ಲ ಹೇಳಿದರು, ನಿಮಗೆ ಇಲ್ಲೆಲ್ಲ ಹೀಗೆ ಮಾಡಿದ್ರಂತೆ, ಏನು ಮಾಡಿದರು, ಹೀಗೆ ಮಾಡಿ ಏನಂತ ಹೇಳಿದರು. ಇಲ್ಲಿಂದ ಉಜಿರೆಗೆ ಹೋದ ನಂತರ ಏನಾಯಿತು, ಅಲ್ಲಿ ಎಷ್ಟು ಅಂಗಡಿಗೆ ಹೋದ್ರಿ, ಎಷ್ಟು ಮೆಡಿಕಲ್ಗೆ ಹೋದ್ರಿ? ಉಜಿರೆಗೆ ಹೋಗಿ ಒಂದು ಮೆಡಿಕಲ್ಗೆ ಹೋಗಿದ್ದೇನೆ ನಾನು. ಹೋಗುವಾಗ ಅಲ್ಲಿ ಇಲ್ಲ ಅಂತ ಹೇಳಿದ್ರು. ಅದು ಇಲ್ಲ ಅಂತ ಹೇಳುವಾಗ ಅವರು ಬಂದರು, ನನಗೆ ಬಂದು ಇಲ್ಲಿ ಸಿಗೋದಿಲ್ಲ, ಮಂಗಳೂರಲ್ಲಿ ಸಿಗ್ತದೆ ಅಂತ ಹೇಳಿದರು. ಅದಕ್ಕೆ ನಾನು ಮಂಗಳೂರಿಗೆ ಬರ್ತೇನೆ ಅಂತ ಹೇಳಿದೆ. ಮಂಗಳೂರಿಗೆ ಬರೋದು ಬೇಡ, ನನಗೆ ಇಲ್ಲಿ ಹಣ ಕೊಡಿ ಅಂತ. ಹಾಗೆ ನಾನು ಜನಾರ್ದನ ದೇವಸ್ಥಾನದಲ್ಲಿ ಗ್ರೌಂಡಲ್ಲಿ ಕೊಟ್ಟದ್ದು. ಹಾಂ, ಅಲ್ಲಿ ಕೊಟ್ಟದ್ದು ನಾನು. ಎಷ್ಟು? 30,000. ನಿಮ್ಮ ಹತ್ರ ಕ್ಯಾಶ್ ಇತ್ತಾ? ಕ್ಯಾಶ್ ನಾನು ಅಡ್ಜಸ್ಟ್ ಮಾಡಿ ತಗೊಂಡದ್ದು. ನಿಮ್ಗೆ ಅಷ್ಟು ಆಗ್ತದೆ ಅಂತ ಗೊತ್ತಿದ್ದ? ಇಲ್ಲ, ಅವ್ರು ಹೇಳಿದ್ರು ಅಷ್ಟು. ಅಂದ್ರೆ ಹೇಳಿದ್ರು ಮೆಡಿಕಲ್ ಅಷ್ಟು ಆಗ್ತದೆ ಅಂತ ಹೇಳಿದ್ರು ಅಲ್ಲಿ. ನೀವು ರೆಡಿ ಇದ್ರಿ ತಗೊಳ್ಳಿಕ್ಕೆ? ಮೆಡಿಕಲ್ ಅಲ್ಲಿ ಕೊಟ್ಟರೆ ತಗೊಳ್ಳಿಕ್ಕೆ ರೆಡಿ ಇದ್ರಿ? ರೆಡಿ ಇದ್ದೀವಿ ನಾವು ಅಡ್ಜಸ್ಟ್ ಮಾಡಿ ತಗೊಂಡದ್ದು ಇಲ್ಲಿ. ಅವ್ರು ಬೆಳಿಗ್ಗೆ 8 ಗಂಟೆಯಿಂದ 12:30 ತನಕ ಇಲ್ಲಿದ್ರು ಮನೆಯಲ್ಲಿ. ಬೆಳಿಗ್ಗೆ 8ರಿಂದ 12:30 ತನಕ. ಈ ನಡುವಲ್ಲಿ ಎಷ್ಟು ಜನ ಬಂದು ಹೋಗಿರ್ಬೋದು ಇಲ್ಲಿಗೆ? ಬೇರೆ ಇವರು ಮತ್ತೆ ಅವರು ಬಂದಿದ್ರು, ಎಲ್ಲ ಬಂದಿದ್ರು. ಮತ್ತೆ ಇವರು ಒಂದ್ಸಲ ಬಂದ್ರು. ಈಗ ನೀವು ಅಲ್ಲಿ ಮೆಡಿಕಲ್ಗೆಲ್ಲ ಸುತ್ತಾಡಿದ್ರಲ್ಲ, ಹೌದು. ಮೆಡಿಕಲ್ ಸುತ್ತಾಡಿದ ನಂತರ ಅಲ್ಲಿಗೆ ಬಂದಾಗ, ಗ್ರೌಂಡಿಗೆ ಬಂದಾಗ ಏನಾಯ್ತು?
ಯಾರು ಅವ್ರು ತಗೊಳ್ಳುದು ಹಣ ಕೊಡ್ಲಿಕ್ಕೆ ಹೇಳಿದ್ರು, ಗ್ರೌಂಡಲ್ಲಿ ಕೊಡ್ಲಿಕ್ಕೆ ಹೇಳಿದ್ರು. ಜನಾರ್ದನ ದೇವಸ್ಥಾನ ಎದುರು ಕಡೆ ಅಲ್ಲಿ ಹೇಳಿದ್ದು ನನಗೆ. ಮತ್ತೆ ಅಲ್ಲೇ ಬೇರೆ ಇದೆಲ್ಲ ಮುಟ್ಟಿದ್ರು, ಬೆನ್ನೆಲ್ಲ ಮುಟ್ಟಿದ್ರು. ಮತ್ತೆ ಹಣ ಕೊಟ್ಟು ಬುಧವಾರ ಬರ್ತೇವೆ, ಬಾಳೆ ಎಲೆ ತಂದು ರೆಡಿ ಇಡಿ, ಬೆಳಿಗ್ಗೆ ನಾವು 4 ಜನ ಬರ್ತೇವೆ, ನಮಗೆ ಟಿಫನ್ ಎಲ್ಲ ಮಾಡಿಡಿ ಅಂತ ಹೇಳಿದವರು ಸೋಮವಾರದ ನಂತರ ಸ್ವಿಚ್ ಆಫ್. ಫೋನ್ ಮಾಡಿದಾಗ ಮುಂಚಿನ ದಿನಗಳಲ್ಲಿ ನಿನ್ನ ತಂದೆ ಬೆಡ್ ರಿಡನ್ ಆಗಿದ್ದಾರೆ, ಅವರಿಗಂತೂ ಮೋಸ ನಾವು ಮಾಡೋದಿಲ್ಲ, ನಾವು ಬಂದೇ ಬರ್ತೀವಿ ಅನ್ನೋಂಥದ್ದು ಮಾತನ್ನು ಹೇಳಿದ್ರಂತೆ. ಸೋಮವಾರದಿಂದ ಸ್ವಿಚ್ ಆಫು. 30,000 ಕಾಸನ್ನು ಹಿಡ್ಕೊಂಡು ಹೋಗಿದ್ದಾರೆ. ಒಂದಿಷ್ಟು ಚಿಕ್ಕ ಬಾಟ್ಲಿಗೆ 30,000 ಯಾಕೆ ಕೊಟ್ಟೆ ಅಂತ ಕೊಟ್ಟು 2.5 3 ಕಿಲೋಮೀಟರ್ ಬಂದ ನಂತರ ಕೊಟ್ಟವರಿಗೆ ಗೊತ್ತಾಗಿದೆ. ಈ ಮನೆಯಲ್ಲಿದ್ದವರೆಲ್ಲರೂ ಕೂಡ ಅವರ ತಾಳಕ್ಕೆ ಕುಣಿದಿದ್ದಾರೆ. ಸ್ವಲ್ಪ ಮಟ್ಟಿಗೆ ಡೌಟ್ ಇತ್ತು, ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ಇಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಒಂದು ಸೋತಿರುವ ಮನೆ ಅಂತ ಹೇಳ್ಬೋದು, ಅಥವಾ ಅಸಹಾಯಕ ಮನೆ ಅಂತ ಹೇಳ್ಬೋದು. ಯಾರಾದರೂ ಪರವಾಗಿಲ್ಲ, ನನ್ನ ತಂದೆ ಎದ್ದೇಳಲಿ ಅನ್ನುವಂತಹ ಯೋಚನೆಯಲ್ಲಿರುವಂಥ ಮನೆ. ಯಾರಾದರೂ ಪರವಾಗಿಲ್ಲ, ನಾನು ಸ್ವಲ್ಪ ಆರಾಮಾದರೆ ಆಗಲಿ ಅನ್ನುವಂತಹ ಯೋಚನೆ ಮಾಡುವಂಥ ಶ್ರೀನಿವಾಸ ನಾಯ್ಕರು. ಅವರೊಮ್ಮೆ ಎದ್ದೇಳಲಿ, ಅವರು ಮೊದಲಿನಂತಾಗಲಿ, ಕೆಲಸ ಮಾಡದಿದ್ದರೂ ಪರವಾಗಿಲ್ಲ ಅಂತ ಹೇಳುವಂಥ ಕುಟುಂಬಸ್ಥರು. ಅಕ್ಕಪಕ್ಕದ ಮನೆಯವರು ಕೂಡ ಅವರಿಗೊಂದು ಸಹಾಯ ಆಗಲಿ ಅಂತ ಯೋಚನೆ ಮಾಡೋರು. ಇಷ್ಟು ಜನರನ್ನು ಒಟ್ಟು ಸೇರಿಸಿ ಮೋಸಕ್ಕೆ ಕೆಡವಿದ್ದಾರೆ ಅಂತ ಇಲ್ಲಿಯ ತನಕ ಹೇಳ್ಬೋದು. ಯಾಕೆಂತಂದರೆ ಅವ್ರು ವಾಪಸ್ ಬರಲಿಲ್ಲ. ಜೊತೆಗೆ ಅವರು ಕೊಟ್ಟದ್ದು ಯಾವುದೂ ಕೂಡ ಉಪಯೋಗಕ್ಕೆ ಭಯ ಪಡುವಂಥದ್ದು. ಆದ್ದರಿಂದ ಇದು ಮಹಾ ಮೋಸದಲ್ಲಿ ಒಂದು. ಇಂತಹ ಮೋಸ ನಿಮ್ಮಲ್ಲೂ ಆಗ್ಬೋದು, ನಿಮ್ಮ ಮನೆಗೂ ಇಂಥವ್ರು ಬರ್ಬೋದು. ಇವತ್ತು ಇಲ್ಲಿ ಬುಲೆಟ್ನಲ್ಲಿ ಬಂದಿದ್ದಾರೆ, ನಾಳೆ ಕಾರ್ನಲ್ಲಿ ಬರ್ಬೋದು, ಒಲೆರೋದಲ್ಲಿ ಬರ್ಬೋದು, ಅಥವಾ ಸ್ಕೂಟಿಯಲ್ಲೇ ಬಂದು ಹೋಗ್ಬೋದು. ಎಚ್ಚರ ಇರಲಿ. ಅಪರಿಚಿತರನ್ನು ಮನೆಯೊಳಗೆ ಸೇರಿಸುವುದಾಗಿರಲಿ, ಅಪರಿಚಿತರು ಬಂದು ಮಾತನಾಡದಂಥ ಸಂದರ್ಭದಲ್ಲಿ ಅವರಿಗೆ ಅವರ ಸೂಕ್ತವಾದಂಥ ಗುರುತುಗಳನ್ನು ಪತ್ತೆ ಹಚ್ಚದೆ ಅವರಿಗೆ ಯಾವುದೇ ರೀತಿಯಾದಂತಹ ಹಣ ಕೊಡುವುದಾಗಲಿ ಇತ್ಯಾದಿಗಳನ್ನು ಮಾಡುವಾಗ ಎಚ್ಚರ ಇರಲಿ. ನಿಮ್ಮ ಅಸಹಾಯಕತೆಯನ್ನು ಕೂಡ ಬಳಸಿಕೊಳ್ಳಿಕ್ಕೆ ಅವ್ರು ರೆಡಿ ಇರ್ತಾರೆ. ದಯವಿಟ್ಟು ಅಂಥದ್ದಕ್ಕೆ ಆಸ್ಪದ ಕೊಡಬೇಡಿ. ಅದಕ್ಕೋಸ್ಕರವಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ಕುಶಾಲಪ್ಪ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಮುಂಡಾಜೆ.